ಡಿಕೆಶಿಗೆ ಅಜ್ಜಯ್ಯನ ಖಡಕ್ ಎಚ್ಚರಿಕೆ. ಮಾತು ಆಡಿದರೆ ಮುತ್ತು ಒಡೆಯುತ್ತೆ ಅಂತ ನೊಣವಿನಕೆರೆ ಶ್ರೀಗಳು ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರ ಸಮಯದಲ್ಲಿ ಮಠದ ಭಕ್ತ ಡಿಕೆ ಶಿವಕುಮಾರ್ಗೆ ಶಿವಯೋಗೇಶ್ವರ ಶ್ರೀಗಳ ಸೂಚನೆಯಾಗಿದೆ. ನೊಣವಿನಕೆರೆ ಮಠ ಹಾಕಿದ ಗೆರೆಯನ್ನ ದಾಟದ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಲಿದ್ದಾರೆ ಎನ್ನುವ ಮಾಹಿತಿಯಾಗಿದೆ. ತುಮಕೂರು ಜಿಲ್ಲೆ ತಿಪಟೂರಿನ ನೊಣವಿನಕೆರೆ ಶ್ರೀ ಕಾಡುಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೆಲವೊಂದು ಖಡಕ್ ಸೂಚನೆಗಳನ್ನು ನೀಡುತ್ತಾನೆ ಬಂದಿದ್ದಾರೆ. ಡಿಕೆಶಿಗೆ ಆಶೀರ್ವದಿಸಲು ಅವರೇ ಖುದ್ದಾಗಿ ಬೆಂಗಳೂರಿಗೆ ಕೂಡ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಕರೆಸಿದ್ದ ಸಂದರ್ಭದಲ್ಲಿ ಶಿವಯೋಗೇಶ್ವರಿ ಸ್ವಾಮಿಗಳು 100ಕ್ಕೆ 100 ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಪಕ್ಕಾ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದರು. ಈಗ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಸಾಧ್ಯವಾದಷ್ಟು ಮೌನವಾಗಿ ಇರಲು ಶ್ರೀಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವ ಇನ್ಸೈಡ್ ಸ್ಟೋರಿ ಗೊತ್ತಾಗಿದೆ. ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವವರೆಗೆ ಜಾಸ್ತಿ ಮಾತನಾಡಬೇಡ ಅಂತ ಶ್ರೀಗಳು ಡಿಕೆ ಶಿವಕುಮಾರ್ ಮತ್ತು ಅವರ ಡಿಕೆ ಸುರೇಶ್ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಮಾತು ಆಡಿದರೆ ಮುತ್ತು ಒಡೆದು ಹೋಗಲಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಯಾರ ಬಳಿಯೂ ಅವಶ್ಯಕತೆಗಿಂತ ಜಾಸ್ತಿ ಮಾತನಾಡದಂತೆ ನೊಣವಿನಕೆರೆ ಶಿವಯೋಗೇಶ್ವರ ಶ್ರೀಗಳು ಸೂಚನೆ ನೀಡಿದ್ದು ಈಗ ಎಲ್ಲರಿಗೂ ಗೊತ್ತಾಗಿದೆ. ಸಿಎಂ ಪದಗ್ರಹಣ ಆಗುವವರೆಗೆ ಜಾಸ್ತಿ ಮಾತನಾಡಲು ಹೋಗಬೇಡಿ, ಕೆಲಸ ಕೆಡಲಿದೆ ಎನ್ನುವ ಎಚ್ಚರಿಕೆಯನ್ನ ಶ್ರೀಗಳು ನೀಡಿದ್ದಾರೆ. ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಮತ್ತು ಅವರ ಸೋದರ ಡಿಕೆ ಸುರೇಶ್ ಬೆಂಬಲಿಗರಿಗೆ ಯಾವುದೇ ಹೇಳಿಕೆಯನ್ನ ನೀಡಬಾರದು ಎನ್ನುವ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ನೀವೇ ಗಮನಿಸುತ್ತಿರಬಹುದು ಸ್ನೇಹಿತರೆ, ಇತ್ತೀಚೆಗೆ ನೀವು ಡಿಕೆ ಶಿವಕುಮಾರ್ ಅವರನ್ನ ಮೀಡಿಯಾದವರು ಮಾತನಾಡಲು ಹೋದಾಗ ಡಿಕೆ ಶಿವಕುಮಾರ್ ಬಾಯನ್ನೇ ಬಿಟ್ಟಿಲ್ಲ. ಕೇವಲ ನಕ್ಕು ಸುಮ್ಮನಾಗಿದ್ದಾರೆ, ಕೇವಲ ನಮಸ್ಕಾರ ಮಾಡಿ ಸುಮ್ಮನಾಗಿದ್ದಾರೆ. ಎಲ್ಲವೂ ಒಳ್ಳೆಯದಾಗುತ್ತೆ ಎನ್ನುವುದನ್ನು ಹೇಳುತ್ತಿದ್ದಾರೆ. ಆದರೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ, ಯಾವಾಗ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ, ಮುಂದೆ ಯಾರ್ಯಾರು ಮಂತ್ರಿಮಂಡಲದಲ್ಲಿ ಇರಬಹುದು ಅನ್ನುವ ಯಾವುದೇ ಒಂದು ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಆಗಲಿ, ಅವರ ಬೆಂಬಲಿಗರಾಗಲಿ, ಅವರ ಸಹೋದರಂತ ಡಿಕೆ ಸುರೇಶ್ ಆಗಲಿ ಬಾಯನ್ನೇ ಬಿಡ್ತಾ ಇಲ್ಲ ಅನ್ನೋದು ನೀವು ಕೂಡ ಗಮನಿಸುತ್ತಿರಬಹುದು. ಹೌದು, ಇದಕ್ಕೆ ಮುಖ್ಯ ಕಾರಣ ಶ್ರೀಗಳು ಹೇಳಿರುವ ಒಂದು ಸೂಚನೆ. ಯಾಕಂದ್ರೆ ಹೆಚ್ಚು ಕಡಿಮೆ ಏನಾದರೂ ಮಾತಾಡಿದರೆ ಅವರು ಮುಖ್ಯಮಂತ್ರಿ ಕೂಡ ಆಗದೇ ಇರಬಹುದು ಅನ್ನುವ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಡಿಕೆ ಶಿವಕುಮಾರ್ ಮೊದಲೇ ದೇವರ ಭಕ್ತರು, ಶ್ರೀಗಳ ಭಕ್ತರು. ಹೀಗಾಗಿ ಯಾವುದೇ ಒಂದು ಕೆಲಸ ಮಾಡುವ ಮೊದಲು ಡಿಕೆ ಶಿವಕುಮಾರ್ ಈ ಅಜ್ಜಯ್ಯನವರ ಆಶೀರ್ವಾದವನ್ನು ಪಡೆದೇ ಮುಂದೆ ಹೋಗುತ್ತಾರೆ. ಹೀಗಾಗಿ ಈ ಸಮಯದಲ್ಲಿ ಅದರಲ್ಲೂ ಕೂಡ ಇದೊಂದು ಸೂಕ್ಷ್ಮವಾದಂತಹ ಸಮಯ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ದೇರ್ ಇಸ್ ಅ ಬಿಗ್ ಗ್ಯಾಪ್ ಬಿಟ್ವೀನ್ ಕಪ್ ಅಂಡ್ ಲಿಪ್ ಅಂತ. ಅಂದ್ರೆ ಕನ್ನಡದಲ್ಲಿ ಸರಳವಾಗಿ ಹೇಳಬಹುದು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಕ್ಕಿಲ್ಲ ಅನ್ನುವ ಮಾತು ನೀವು ಕೇಳಿರಬಹುದು. ಈ ಒಂದು ವಾಕ್ಯವನ್ನ ಶ್ರೀಗಳು ಪಿಸು ಮಾತಾಗಿ ಡಿಕೆ ಶಿವಕುಮಾರ್ ಸಹೋದರಗಳಿಗೆ ಕೂಡ ಹೇಳಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಯಾವುದೇ ಒಂದು ಮಾತಿಗೆ ಜವಾಬನ್ನೇ ಕೊಡ್ತಾ ಇಲ್ಲ ಅನ್ನೋದು ನೀವು ಕೂಡ ಈಗ ಮಾಧ್ಯಮದಲ್ಲಿ ಕಾಣ್ತಾ ಇರಬಹುದು. ಇತ್ತೀಚೆಗಷ್ಟೇ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೇವಲ ಕಣ್ಸನ್ನೆಯಿಂದ ಹೇಳಿ ಸುಮ್ಮನಾಗುತ್ತಿರುವುದು ನೀವು ಕೂಡ ಗಮನಿಸುತ್ತಿರಬಹುದು. ಹೌದು, ಇದಕ್ಕೆ ಕಾರಣ ಶ್ರೀಗಳ ಆಜ್ಞೆ, ಶ್ರೀಗಳ ಸೂಚನೆ, ಶ್ರೀಗಳ ಎಚ್ಚರಿಕೆ. ಯಾಕಂದ್ರೆ ಅಜ್ಜಯ್ಯರಿಗೆ ಚೆನ್ನಾಗಿ ಗೊತ್ತು. ನಿಮಗೆ ಹೇಳುವುದೇನೆಂದ್ರೆ ದೆಹಲಿಗೆ ಹೋಗುವ ಡಿಕೆ ಶಿವಕುಮಾರ್ 2 ಬಾರಿ ನೊಣವಿನಕೆರೆ ಅಜ್ಜಯ್ಯರ ಗದ್ದುಗೆ ದರ್ಶನವನ್ನು ಪಡೆದಿದ್ದರು ಅನ್ನುವ ಮಾಹಿತಿ ಇದೆ. ಆದರೆ ಇದು ಹೆಚ್ಚಾಗಿ ಮೀಡಿಯಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ. ಆದರೆ ಅವರು ಗುಪ್ತವಾಗಿ ಅಜ್ಜಯ್ಯನ ಮಠಕ್ಕೆ ಹೋಗಿ ಆಶೀರ್ವಾದವನ್ನ ಪಡೆದು ಬರುತ್ತಿದ್ದರು ಅನ್ನೋದು ಈಗ ಜಗಜ್ಜಾಹೀರಾತವಾಗಿದೆ. ಅಜ್ಜಯ್ಯನ ಅಪ್ಪಣೆ ಪಡೆದೇ ನಾನು ಯಾವ ಕೆಲಸವನ್ನು ಮಾಡಲ್ಲ ಅಂತ ಈ ಹಿಂದೆ ಡಿಕೆ ಶಿವಕುಮಾರ್ ಹೇಳಿರುವುದು ನಿಮಗೂ ಕೂಡ ಗಮನದಲ್ಲಿರಬಹುದು. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗುತ್ತಾರೆ ಅಂತ ಹಿಂದೆ ಇದೇ ಅಜ್ಜಯ್ಯನವರು ಭವಿಷ್ಯವಾಣಿಯನ್ನ ನುಡಿದಿದ್ದರು. ಡಿಕೆ ಶಿವಕುಮಾರ್ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ಪ್ರತಿಯೊಂದು ವಿಚಾರವನ್ನ ಒಂದು ರೀತಿ ಡೈರಿಯಲ್ಲಿ ಬರೆದ ಹಾಗೆ ಈ ಅಜ್ಜಯ್ಯನವರು ಹೇಳಿ ಮಾಡಿಸುತ್ತಿದ್ದರು ಅನ್ನೋದು ಈಗ ಗೊತ್ತಾಗುತ್ತಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಂಡಿತ ಅಂತ ಕಾಡುಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಅಜ್ಜಯ್ಯ
ಅಜ್ಜಯ್ಯನ ಆಶೀರ್ವಾದ ಪಡೆದೇ ನಾನು ಮುಂದಿನ ಕೆಲಸವನ್ನ ಮಾಡುವುದಾಗಿ ಡಿ.ಕೆ. ಶಿವಕುಮಾರ್ ಕೂಡ ಒಪ್ಪಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ, ಅವರು ಉತ್ತಮ ಸಂಘಟನಾಕಾರರು ಅಂತ ಶ್ರೀಗಳು ಕೂಡ ಕಳೆದ ವಾರವಷ್ಟೇ ಹೇಳಿರುವುದು ನಿಮಗೆ ನೆನಪಿರಲಿ. ಚುನಾವಣೆ ವೇಳೆ ನಾಮಪತ್ರ ಸಲ್ಲಿಸುವಾಗ, ಬಿ ಫಾರಂ ವಿತರಿಸುವಾಗ ಈ ಎಲ್ಲ ಕೆಲಸವನ್ನ ಆರಂಭಿಸುವ ಮುನ್ನ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆಯದೆ ಮುಂದಕ್ಕೆ ಹೋಗುತ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೊಂಡಿದ್ದರು. ಉನ್ನತ ಪದವಿ ಅಭಿಷ್ಟ ಸಿದ್ಧಿಗಾಗಿ ಕಳೆದ 1.5 ವರ್ಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಹೋಗದೇ ಇರುವಂತಹ ಗುಡಿ ಗುಂಡಾರಗಳಿಲ್ಲ. ಅದು ಭಾರತದ ಶಿರೋಭೂಷಣವಾದಂತಹ ಕಾಶ್ಮೀರದಲ್ಲಿರುವ ದೇಗುಲಗಳಿರಬಹುದು, ಭಾರತದ ಮಾತೆಯ ದಕ್ಷಿಣದ ತುತ್ತೂರಿರುವಂತಹ ಕನ್ಯಾಕುಮಾರಿ ದೇವತಾ ಸ್ಥಾನವಿರಬಹುದು. ಇಂತಹ ಅನೇಕ ದೇವಸ್ಥಾನಗಳಿಗೆ ಡಿ.ಕೆ.ಶಿ ಭೇಟಿ ಕೊಟ್ಟಿದ್ದಾರೆ. ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಎಲ್ಲ ಪ್ರಾರ್ಥನೆಗಳು ಫಲಿಸಲಿದೆ ಅಂತ ಡಿ.ಕೆ.ಶಿ ತಾವೇ ಹೇಳಿಕೊಂಡಿದ್ದಾರೆ. ಅವರ ಪಾಲಿಗೆ ಮಂಗಳಕರ ಗಳಿಗೆ ಕೂಡಿ ಬಂದಿದೆ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಈ ಹಿಂದೆ ನೀವು ನೋಡಿರಬಹುದು, ಕಾಂಗ್ರೆಸ್ನವರು ಅವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು ಕೂಡ ಕುಂಭಮೇಳಕ್ಕೆ ಹೋಗಿದ್ದರು, ಅಲ್ಲಿ ಸ್ನಾನವನ್ನ ಮಾಡಿದ್ದರು. ಆ ಒಂದು ವಿಡಿಯೋಗಳು ಮತ್ತು ಆ ಇಮೇಜ್ಗಳು ಕೂಡ ತುಂಬಾನೇ ವೈರಲ್ ಆಗಿದ್ದವು. ಸಂಸಾರದೊಂದಿಗೆ ಅಂದರೆ ಗಂಡ ಹೆಂಡತಿ ಎಲ್ಲರೂ ಸೇರಿ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ಎಲ್ಲರ ಮುಂದೆ ಅವರು ಹಾಜರಿಯನ್ನ ವ್ಯಕ್ತಪಡಿಸಿದ್ದರು. ಆಗಲೂ ಕೂಡ ಹೈಕಮಾಂಡ್ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರಲಿಲ್ಲ. ಯಾಕೋ ಕಾಂಗ್ರೆಸ್ ಹೈಕಮಾಂಡ್ಗೆ ಹಿಂದೂಗಳ ಪೂಜೆ, ಹಿಂದೂಗಳ ದೇವಸ್ಥಾನ ಅಂದರೆ ಒಂಥರ ವಿಚಿತ್ರ ಅನಿಸುತ್ತೆ. ಯಾಕಂದರೆ ನೀವು ಕೂಡ ನೋಡಿರ್ಬೋದು, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ ಅಥವಾ ಕಾಂಗ್ರೆಸ್ನ ದೊಡ್ಡ ಧುರೀಣರು ಯಾವುದೇ ಸಂದರ್ಭದಲ್ಲಿ ಕುಂಭಮೇಳಕ್ಕೆ ಹೋಗಿಲ್ಲ. ವಿಚಿತ್ರ ಏನಂದರೆ ಶ್ರೀರಾಮನ ಅಯೋಧ್ಯ ದೇವಸ್ಥಾನಕ್ಕೂ ಕೂಡ ಇಲ್ಲಿವರೆಗೆ ಹೋಗದೇ ಇರುವುದು ಕಾಂಗ್ರೆಸ್ನ ಹೈಕಮಾಂಡ್. ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಕುಂಭಮೇಳಕ್ಕೆ ಹೋಗಿಲ್ಲ, ಇಲ್ಲಿಯವರೆಗೆ ಶ್ರೀರಾಮನ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಅವರಿಗೆ ದೇವಸ್ಥಾನ ಅಂದರೆ ಒಂದು ರೀತಿ ಅಲರ್ಜಿ ಅಂತ ಕೂಡ ಹೇಳ್ಬೋದು. ಮೇಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಗಂಗೆಯಲ್ಲಿ ಏನು ಮಿಂದೆದ್ರೆ ನಿಮ್ಮ ಏನೋ ಪಾಪಗಳು ಕಡಿಮೆ ಆಗೋದಿಲ್ಲ. ಗಂಗೆ ದೊಡ್ಡ ಒಂದು ನದಿಯಲ್ಲ, ಅದೊಂದು ಸಾಮಾನ್ಯವಾದಂತಹ ನದಿ. ಅಲ್ಲಿಗೆ ಹೋಗಿ ನೀವು ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬಾರ್ದು ಅಂತ ಕೂಡ ಹೇಳಿದರು. ಆದರೆ ಡಿ.ಕೆ. ಶಿವಕುಮಾರ್ ಇದಕ್ಕೆ ತದ್ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರು ಮಹಾನ್ ಭಕ್ತರು, ಶಿವನ ಭಕ್ತರು, ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಟಂಥವರು. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ವಾರ್ನಿಂಗ್ ಆಗಲಿ ಅಥವಾ ಖರ್ಗೆ ಅವರ ವಾರ್ನಿಂಗ್ ಆಗಲಿ ಇನ್ಯಾರದೋ ಹೇಳಿಕೆಗಳನ್ನು ಯಾವತ್ತೂ ಸ್ವೀಕರಿಸಿಲ್ಲ. ಅವರು ತಮ್ಮದೇ ಹಾದಿಯನ್ನು ನಡೆದಿದ್ದಾರೆ, ತಮ್ಮದೇ ಒಂದು ದಾರಿಯಲ್ಲಿ ನಡೆದಿದ್ದಾರೆ. ಯಾಕಂದರೆ ಒಬ್ಬ ಹಿಂದೂವಾಗಿ ಆ ಧರ್ಮವನ್ನು ಪಾಲಿಸೋದು ತಪ್ಪೇನಿದೆ. ಯಾಕಂದರೆ ಸಿದ್ದರಾಮಯ್ಯ ಯಾವತ್ತೂ ಧರ್ಮದಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿನೇ ಅಲ್ಲ. ಅವರು ಮಾಂಸವನ್ನೇ ತಿಂದು ಧರ್ಮಸ್ಥಳದಂತಹ ಮಂಜುನಾಥನ ಸ್ವಾಮಿಯ ಗರ್ಭಗುಡಿಗೂ ಕೂಡ ಎಂಟ್ರಿ ಕೊಟ್ಟಂತಹ ವ್ಯಕ್ತಿ. ಹೀಗಾಗಿ ಇಲ್ಲಿ ತದ್ವಿರುದ್ಧವಾಗಿದೆ. ಹೀಗಾಗಿ ಶ್ರೀಗಳು ಅವಾಗ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಇತ್ತೀಚೆಗಷ್ಟೇ ಶೋಭಾ ಕಾರಂದ್ಲಾಜೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನಿಮಗೂ ಗೊತ್ತಿರಬಹುದು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಗ ಅವರು ಸುಮ್ಮನೆ ಕೂಡುವಂತಹ ವ್ಯಕ್ತಿಯಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾರೆ ಅನ್ನೋದು. ಹೀಗಾಗಿ ಇದನ್ನು ಅರಿತುಕೊಂಡಿರುವಂತಹ ಶಿವಯೋಗಿ ಶ್ರೀಗಳು ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಅನ್ನ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಪಡ ಸುಮ್ಮನೆ ಕೂಡುತ್ತಾ ಡಿ.ಕೆ.ಶಿ ಮುಖ್ಯಮಂತ್ರಿ ಆದ ಮೇಲೂ ಅವರನ್ನು ಕಾಡುವ ಒಂದು ಇಚ್ಛೆ ಅವರಲ್ಲಿ ಇದ್ದೇ ಇರುತ್ತದೆ. ಹೀಗಾಗಿ ಮುಖ್ಯಮಂತ್ರಿ ಆದ ಮೇಲೂ ಕೂಡ ಏನೆಲ್ಲ ಆಗಬಹುದು ಅನ್ನುವ ಮಾಹಿತಿಯನ್ನು ನಾವು ಹಂತದಲ್ಲಿ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಅಲ್ಲಿಯವರೆಗೆ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಸಿಗಲಿದ್ದಾರಾ, ಯಾರು ಸಿಗಲಿದ್ದಾರೆ, ಏನು ಮಾಡಲಿದ್ದಾರೆ, ಏನಾಗಲಿದೆ ಅನ್ನೋದನ್ನು ನೀವೇ ಇನ್ನೆರಡು ದಿನದಲ್ಲಿ ಗೊತ್ತಾಗಬಹುದು.